ನಾಗರ ಪಂಚಮಿಯ ದಿನದಂದು ಕರಾವಳಿಯಲ್ಲಿ ವಿಶೇಷ ತಿಂಡಿಯೊಂದನ್ನು ಮಾಡಲಾಗುತ್ತದೆ. ಬಹುತೇಕ ಎಲ್ಲ ಮನೆಗಳಲ್ಲೂ ಈ ತಿಂಡಿಯನ್ನು ಮಾಡುವ ಮೂಲಕ ನಾಗರ ಪಂಚಮಿಯ ಆಚರಣೆಯ ಜೊತೆಗೆ ಈ ತಿಂಡಿಯನ್ನು ಸೇರಿಸಿಕೊಳ್ಳಲಾಗುತ್ತದೆ. ಹೌದು, ಅದುವೇ ಅರಸಿನ ಎಲೆಯಲ್ಲಿ ಮಾಡುವ ಗಟ್ಟಿ. ನಾಗರ ಪಂಚಮಿಯಂದು ಈ ಅರಸಿನ ಎಲೆಯಲ್ಲಿ ಮಾಡಿದ ತಿಂಡಿಯನ್ನು ತಿನ್ನಬೇಕು ಎನ್ನುವ ಅಲಿಖಿತ ಸಂಪ್ರದಾಯವೂ ಇಲ್ಲಿದೆ. ನಾಗರ ಪಂಚಮಿಯು ಮಳೆ ಹೆಚ್ಚಾಗಿ ಸುರಿಯುವ ಆಷಾಢ ಮಾಸದಲ್ಲಿ ಬರುವ ಹಿನ್ನೆಲೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಅರಸಿನ ಎಲೆಯಲ್ಲಿ ಈ ತಿಂಡಿಯನ್ನು ತಯಾರಿಸಿ ಸೇವಿಸಲಾಗುತ್ತದೆ. ಅರಿಶಿಣ ರೋಗ ನಿರೋಧಕ ಗುಣವನ್ನ ಹೊಂದಿದ್ದು ಅನೇಕ ರೋಗಗಳನ್ನು ಬಾರದಂತೆ ತಡೆಯಬಲ್ಲದು. ನಿಯಮಿತ ಅರಿಶಿಣ ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಕ ರೋಗ ಬಾರದಂತೆ ತಡೆಯಬಹುದು ಎಂಬುದು ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ. ಚರ್ಮ ರೋಗಿಗಳಿಗೂ ಅರಿಶಿಣ ರಾಮಬಾಣ ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಅರಿಶಿಣದ ಕೊಂಬು, ಅದರ ಪುಡಿಯನ್ನ ನಾವು ನಿತ್ಯದ ಆಹಾರದಲ್ಲಿ ಬಳಸುತ್ತೇವೆ. ಆದರೆ ಅರಿಶಿಣದ ಎಲೆ ಬಳಕೆ ತುಂಬಾನೇ ಕಡಿಮೆ. ಕರಾವಳಿಯ ಭಾಗದಲ್ಲಿ ಅರಿಶಿಣದ ಎಲೆಯಿಂದ ಸಿಹಿ ಕಡುಬು ತಯಾರಿಸುತ್ತಾರೆ. ಅರಿಶಿಣ ಎಲೆ ಕಡುಬು ಅಥವಾ ಗಟ್ಟಿ ಎಂದು ಕರೆಯಲ್ಪಡುವ ಈ ತಿನಿಸನ್ನ ಒಮ್ಮೆ ಸವಿತರೆ ಸಾಕು, ಅದರ ರುಚಿ ಹಾಗೂ ಪರಿಮಳವನ್ನ ಮರೆಯಲು ಸಾಧ್ಯವೇ ಇಲ್ಲ. ಇದು ಬಾಯಿಗೆ ರುಚಿಕಾರಿ, ಆರೋಗ್ಯಕ್ಕೂ ಹಿತಕಾರಿ. ಅರಿಶಿನ ಎಲೆ ಗಟ್ಟಿ. ಅರಿಶಿಣದ ಎಲೆಗಳಲ್ಲಿ ಗಟ್ಟಿಯನ್ನ ಹಬೆಯಲ್ಲಿ ಬೇಯಿಸುವುದು, ಇದು ಸುವಾಸನೆ ಮತ್ತು ಪರಿಮಳವನ್ನ ನೀಡುತ್ತದೆ. ಮಾನ್ಸೂನ್ ಪ್ರಾರಂಭವಾಗುತ್ತಿದ್ದಂತೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಅರಿಶಿನ ಎಲೆಗಳು ಹೇರಳವಾಗಿ ಬೆಳೆಯುತ್ತವೆ. ಈ ಅರಿಶಿನ ಎಲೆಗಳನ್ನ ಅರಿಶಿನ ಎಲೆಗಟ್ಟಿ ಎಂಬ ರುಚಿಕರವಾದ ಸಿಹಿ ಖಾದ್ಯವನ್ನ ಮಾಡಲು ಬಳಸಲಾಗುತ್ತದೆ. ಇದಕ್ಕೆ ಕುಚ್ಚಲು ಅಕ್ಕಿ ಅಥವಾ ಬೆಳ್ತಿಗೆ ಅಕ್ಕಿ, ನೆನೆಸಿದ ಅಕ್ಕಿ ಮತ್ತು ತೆಂಗಿನಕಾಯಿಯನ್ನ ಬಳಸಿ ಮಾಡಿದ ದಪ್ಪ ಹಿಟ್ಟನ್ನ ಅರಿಶಿಣದ ಎಲೆಗಳ ಮೇಲೆ ಹರಡಿ ಬೆಲ್ಲ ಮತ್ತು ಉಬ್ಬಿದ ಭತ್ತದ ಮಿಶ್ರಣವನ್ನ ಹಾಕಲಾಗ್ತದೆ. ನಂತರ ಅದನ್ನ ಆವಿಯಲ್ಲಿ ಬೇಯಿಸಿ ಎಚ್ಚರಿಕೆಯಿಂದ ಸಿಪ್ಪೆ ತೆಗೆಯಲಾಗ್ತದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.